ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಈ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮಳೆ ಟೈಮಲ್ಲಿ ಮಾಡುವಂತಹ ಪತ್ರೊಡೆ, ಕೆಸುವಿನ ಎಲೆಯ ಒಂದು ತಿಂಡಿ, ಇದನ್ನು ತುಂಬಾ ಸುಲಭವಾಗಿ ಸಾಂಪ್ರದಾಯಿಕವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ಈ ಕೆಸುವಿನ ಎಲೆಯ ಪತ್ರೊಡೆ ಅಥವಾ ತಿಂಡಿ ಮಾಡಲಿಕ್ಕೆ ನಾನು 1 ಕಟ್ಟಷ್ಟು ಕೆಸುವಿನ ಎಲೆನ ತಗೊಂಡಿದ್ದೇನೆ. ಇದರಲ್ಲೊಂದು 15 ಎಲೆ ಇರ್ಬೋದು. ಮೊದಲಿಗೆ ಊರ ಕಡೆ ಅಂದರೆ ಈ ಮಂಗಳೂರಲ್ಲಿ ಈ ಸೈಡಲ್ಲೆಲ್ಲ ಇದು ಜಾಸ್ತಿ ಈ ಮಳೆ ಟೈಮಲ್ಲಿ ಸಿಗುತ್ತೆ. ನಿಮಗೆ ಬೇರೆ ಕಡೆ ಎಲ್ಲಾದರೆ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ. ಅಂಗಡಿಯಿಂದ ತಂದ ನಂತರ ಅದನ್ನ ನೀಟಾಗಿ ತೊಳೆದು ಅದರ ದಂಟಿರುತ್ತಲ್ವ ಅದನ್ನ ತೆಗೆದುಬಿಟ್ಟು ಚೆನ್ನಾಗಿ ಜೋಡಿಸ್ಕೋಬೇಕು. ಈ ಥರ ಜೋಡಿಸ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು, ಅಂದರೆ ತಿಂಡಿ ಮಾಡೋ ಟೈಮಲ್ಲಿ ನಾನು ಹೇಳೋದು, ಈ ಥರ ಫೋಲ್ಡ್ ಮಾಡಿಕೊಂಡು ನಾವಿದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹೀಗೆ ಉದ್ದಕ್ಕೆ ಕಟ್ ಮಾಡ್ಕೋಬೋದು. ಒಂದು ಸ್ವಲ್ಪ ಎಲೆಗಳನ್ನು ನೀವು ಜೋಡಿಸ್ಕೊಂಡು ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ತಿಂಡಿ ಮಾಡೋ ಟೈಮಲ್ಲಿ ನಾವು ಮಾಡುವಂಥದ್ದು. ಒಂದು ವೇಳೆ ನೀವು ಬೆಳಗ್ಗೆಗೆ ತಿಂಡಿ ಮಾಡೋದಿದ್ದರೆ ರಾತ್ರಿ ಕೂಡ ಈ ಪತ್ರೊಡೆಯನ್ನು ಮಾಡಿಡ್ಬೋದು, ಅಥವಾ ಬೆಳಗ್ಗೆ ಕೂಡ ಮಾಡ್ಬೋದು. ಬಟ್ ರಾತ್ರಿ ನಮ್ಮ ಕಡೆ ರಾತ್ರಿ ಮಾಡಿರ್ತಾರೆ, ಅಂದರೆ ಬೆಳಗ್ಗೆ ಚೆನ್ನಾಗಿ ಹೇಳ್ಕೊಂಡು ಚೆನ್ನಾಗಿರುತ್ತೆ ಅಂತ. ಬಟ್ ತಿಂಡಿ ಮಾಡೋಕ್ಕಿಂತ 6 ಗಂಟೆ ಮುಂಚೆ ನೀವು ರೈಸನ್ನು ನೆನೆ ಹಾಕಬೇಕು. ಬೆಳಗ್ಗೆ ಆದರೂ ಮಾಡಿ, ಸಾಯಂಕಾಲ ಆದರೂ ಮಾಡಿ, 6 ಗಂಟೆ ಮುಂಚೆ ರೈಸನ್ನು ನೆನೆ ಹಾಕಬೇಕು. ನಾನು 1.5 ಗ್ಲಾಸಷ್ಟು ಬೆಳ್ತಿಗೆ ಅಕ್ಕಿ, 1.5 ಗ್ಲಾಸಷ್ಟು ಕುಚ್ಚಲಕ್ಕಿ, ಬ್ರೌನ್ ರೈಸ್ ಇರುತ್ತಲ್ಲ, ಅದೆರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ನೆನೆ ಹಾಕಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಗ್ರೈಂಡರಿಗೆ ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಒಂದು 6 ಗಂಟೆ ಕಾಲ ನೆನೆ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ರುಬ್ಬುವಾಗ ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಮುಷ್ಟಿಯಷ್ಟು ಕಾಯಿ ತುರಿ, ರುಚಿಗೆಷ್ಟು ಬೇಕಷ್ಟು ಉಪ್ಪು, ಒಂದು 4-5 ಮೆಣಸು, 4 ಬೇಡ, ಜಸ್ಟ್ ಒಂದು 2 ಮೆಣಸು ಸಾಕು. ಅಕ್ಕಿ ಜಾಸ್ತಿ ಹಾಕೋಂಗಿದ್ರೆ ನೀವು ಜಾಸ್ತಿ ಮೆಣಸು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಯಾವ ಥರ ರುಬ್ಕೋಬೇಕು ಅಂತಂದರೆ, ಈ ಹಿಟ್ಟು ಇದೆಯಲ್ಲ ಈ ಥರ ಗಟ್ಟಿ ಬರಬೇಕು, ತೆಳ್ಳಗೆ ಬರಬಾರ್ದು, ಇಷ್ಟು ಗಟ್ಟಿ ಬರಬೇಕು. ರುಬ್ಕೊಂಡಾದ ನಂತರ ಈ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗೆದಾಕಿ, ಒಂದು ವೇಳೆ ಹಿಟ್ಟು ತೆಳ್ಳಗಾಯಿತು ಅಂತಂದರೆ ಅಕ್ಕಿ ಹಿಟ್ಟು ಏನಾದರೂ ಇದ್ದರೆ ಅದನ್ನ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ತುಂಬ ತೆಳ್ಳಗಾದರೆ ನಮಗೆ ಈ ತಿಂಡಿಯನ್ನು ಮಾಡೋದಕ್ಕೆ ಬರಲ್ಲ. ರುಬ್ಬಿದ ನಂತರ ಬೇಕಾದರೆ ಮತ್ತೊಂದು ಸ್ವಲ್ಪ ಕಾಯಿ ತುರಿ ರೆಡಿ ಮಾಡಿ ಇಟ್ಕೊಂಡು, ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಕೆಸುವಿನ ಎಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕೆಸುವಿನ ಎಲೆ ಮಿಕ್ಸ್ ಮಾಡ್ಕೊಳ್ಳುವಾಗ ಕೈಗೆ ಒಂದು ಸ್ವಲ್ಪ ಇದೆಯಲ್ವಾ ಆಯಿಲನ್ನು ಹಚ್ಕೊಳ್ಳಿ, ಇಲ್ಲದಿದ್ದರೆ ಅದು ಕೈ ತುರಿಸ್ಬೋದು. ಆದ್ದರಿಂದ ನೀಟಾಗಿ ಹಿಟ್ಟಿನ ಜೊತೆ ಕೆಸುವಿನ ಎಲೆ, ಕಾಯಿ ತುರಿಯನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ದಪ್ಪ ಇದು ಪರ್ಫೆಕ್ಟ್ ಆಗಿದೆ. ಇವಾಗ ಏನು ಮಾಡಬೇಕು, ಈ ಬಾಳೆ ಎಲೆಯನ್ನು ಬಾಡಿಸ್ಕೋಬೇಕು. ಇಲ್ಲದಿದ್ದರೆ ನಮ್ಮ ಕಡೆ ಈ ಸಾಗುವಾನಿ ಮರದ ಎಲೆಯಲ್ಲಿ ಕೂಡ ಈ ತಿಂಡಿಯನ್ನು ಫೋಲ್ಡ್ ಮಾಡಿರ್ತಾರೆ. ಸಾಗುವಾನಿ ಮರದ ಎಲೆ ಇಲ್ಲದಿದ್ದರೆ ನಾವು ಬಾಳೆ ಎಲೆಯಲ್ಲಿ ಕೂಡ ಬಾಡಿಸಿಬಿಟ್ಟು ಈ ಹಿಟ್ಟನ್ನು ಮಿಡ್ಲಲ್ಲಿ ಈ ಥರ ಹಾಕಿ ಸೆಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ತುಂಬ ದಪ್ಪಗೆ ಮಾಡ್ಕೋಬೇಡಿ, ಬೇಗ ಬೇಯಲ್ಲ. ಇಷ್ಟು ಸಾಕು. ಈ ಥರ ಫೋಲ್ಡ್ ಮಾಡ್ಕೊಂಡಾದ ನಂತರ ನಮ್ಮ ಕಡೆ ಈ ತೊಂದರದ ಕರ ಅಂತಾರೆ, ಅಂದರೆ ಇಡ್ಲಿ ಬೇಯಿಸುವಂಥ ಪಾತ್ರೆ, ಅದರಲ್ಲಿ ನೀರು ಹಾಕಿಬಿಟ್ಟು ಸ್ಟೀಮಲ್ಲಿ ಇದನ್ನ ಬೇಯಿಸುವಂಥದ್ದು. ನೀವು ನಾರ್ಮಲಾಗಿ ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಕೂಡ ಸ್ಟೀಮಲ್ಲಿಟ್ಟು ನೀರು ಹಾಕಿ ಸ್ಟೀಮಲ್ಲಿಟ್ಟು ಇದನ್ನ ಬೇಯಿಸಬೇಕು. ಮುಚ್ಚಿಟ್ಬಿಟ್ಟು ನಮ್ಗೆ ಇದನ್ನ ಅಟ್ಲೀಸ್ಟ್ ಒಂದು 20-30 ನಿಮಿಷ ಆದರೂ ಇದು ಬೇಯಬೇಕು. ಯಾಕಂತಂದರೆ ಹಿಟ್ಟು ದಪ್ಪ ಇರೋದ್ರಿಂದ ಬೇಯಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇವಾಗ ನಾವೊಂದು ಮಸಾಲನ ಇದಕ್ಕೆ ರೆಡಿ ಮಾಡ್ಕೋಬೇಕು. 1 ಬೌಲಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಅರ್ಧ ಈರುಳ್ಳಿ ತಿನ್ನೋದವ್ರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು. 1-2 ಸ್ಲೂ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಹಾಗೆಯೇ ಒಂದು 3-4 ಮೆಣಸು, ಇಷ್ಟನ್ನು ಹಾಕಿಬಿಟ್ಟು ಇದನ್ನ ರುಬ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಬಿಟ್ಟು ಒಂದು ಮಸಾಲನ ಮಾಡ್ಕೋಬೇಕು. ಈ ಮಸಾಲದಲ್ಲಿ ನಾವು ಪತ್ರೊಡೆಯನ್ನು ಮಿಕ್ಸ್ ಮಾಡುವಂಥದ್ದು. ಮಸಾಲನ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ನೀರೆಲ್ಲ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೋಬೇಡಿ. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಈ ಮಸಾಲಕ್ಕೆ ಚೂರು ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ ಕೂಡ ಹಾಕೊತಾ ಇದ್ದೇನೆ. ಕೊನೆಗೆ ಬೇಕಾದರೆ ನೋಡಿಕೊಂಡು ಉಪ್ಪು ಮತ್ತು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಇದನ್ನ ಇವಾಗ ನಾನು ಬಿಸಿ ಮಾಡಲಿಕ್ಕೆ ಇಟ್ಟು ಕುದಿಸ್ಲಿಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ಏನಾಗುತ್ತೆ ಅಂತಂದರೆ ನಮ್ಮದು ಪತ್ರೊಡೆ ಇದು ಮಾಡಿದ್ದಲ್ವ, ಗಟ್ಟಿ ಇದೆಯಲ್ವ, ಅದು ಬೆಂದಿರುತ್ತೆ. ಒಂದು ಸರಿ ಚೆಕ್ ಮಾಡಿಕೊಂಡು ನೀವು ತೆಗೆದ್ಬಿಡಿ. 25-30 ನಿಮಿಷ ಬೇಕಾಗುತ್ತೆ. ಕೈಗೆ ಅಂಟಬಾರ್ದು, ಮತ್ತು ಮಿಡ್ಲಲ್ಲಿ ಬೇಯೋದಾಗಿದ್ದರೆ ಅದನ್ನು ಕೂಡ ನೋಡ್ಕೊಳ್ಳಿ. ಇವಾಗ ಇದು ಕರೆಕ್ಟಾಗಿ ಬೆಂದಿದೆ. ಸ್ವಲ್ಪ ತಣ್ಣಗಾದ ನಂತರ ನೀಟಾಗಿ ಒಂದು ಚಾಕುವಿನಲ್ಲಿ ಇದನ್ನ ಸ್ವಲ್ಪ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ರೆಡಿ ಮಾಡ್ಕೊಳ್ಳಿ. ಸೊ ನಮ್ಮದು ಪತ್ರೊಡೆ ಕೂಡ ರೆಡಿ ಆಗಿದೆ. ಇವಾಗ ಇದನ್ನ ಮಸಾಲದಲ್ಲಿ ಹಾಕಿ ಬೇಯಿಸುವಂಥದ್ದು. ನಾವು ಮಸಾಲ ಕುದೀಲಿಕ್ಕೆ ಇಟ್ಟಿದ್ದೀವಲ್ವ, ಅದು ಕುದಿದಾಗ ಈ ತಿಂಡಿಯನ್ನು ಹಾಕೋಬೇಕು.
ಫಸ್ಟ್ ಮಸಾಲೆ ಕುದಿಬೇಕು, ಆಮೇಲೆ ಉಪ್ಪು ಎಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ತಿಂಡಿ ಈ ಪತ್ರೊಡೆ ಗಟ್ಟಿ ಇದೆಯಲ್ವ, ಇದನ್ನ ಹಾಕಿ ಉರಿಯನ್ನು ಜಾಸ್ತಿ ಮಾಡಿಕೊಂಡು ಮತ್ತೊಂದು ಸರಿ ಇದು ಚೆನ್ನಾಗಿ ಕುದಿಬೇಕು. ಮಸಾಲದು ಹಸಿ ಇರಬಾರ್ದು. ಒಂದು ಸರಿ ಕಂಪ್ಲೀಟಾಗಿ ಕುದಿದು ಆ ಪಸೆ ಇದೆ, ನೀರಿನ ಪಸೆ ಕಮ್ಮಿ ಆದ ನಂತರ ದಪ್ಪ ದಪ್ಪ ಆಗುತ್ತೆ, ಗಸಿ ಗಸಿ ಆಗುತ್ತೆ. ಆವಾಗ ಸ್ಟವ್ ಬಂದ್ ಮಾಡಿ ಒಗ್ಗರಣೆ ಹಾಕ್ಕೊಂಡ್ರಿ ಸೂಪರ್ ಆಗಿರುವಂಥ ಪತ್ರೊಡೆ ರೆಡಿ. ಇದನ್ನ ನಾವು ಮಾಡಿಟ್ಟು ಬೆಳಗ್ಗೆ ಕೂಡ ತಿಂತೀವಿ ಊರ ಕಡೆ. ಇಲ್ಲ ನೀವು ಬೆಳಗ್ಗೆ ಬೇಕಾದರೂ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮಸಾಲದಲ್ಲಿ ಬಿಟ್ಬಿಟ್ಟು ಕೊನೆಗೆ ಬೇಕಾದರೂ ತಿನ್ಬೋದು. ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.